ಮಂಗಳೂರಿನ ವಿಟಿ ರಸ್ತೆಯಲ್ಲಿರುವ ಚೇತನ ಶಾಲಾ ವಠಾರದಲ್ಲಿ ಹಿರಿಯ ನಾಗರಿಕರಿಗಾಗಿ ಉಚಿತ ವೈದ್ಯಕೀಯ ತಪಾಸಣೆ ಸಹಿತ ಸ್ಮರಣಶಕ್ತಿ, ರಕ್ತದೊತ್ತಡ, ಮಧುಮೇಹ, ಇಸಿಜಿ ಪರೀಕ್ಷೆಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾಜದ ಹಿರಿಯ ನಾಗರಿಕರ ಸೇವೆಗಾಗಿ ಕೆಲಸ ಮಾಡುತ್ತಿರುವ ಇದರ ಪ್ರಕಲ್ಪವಾದ ಅನಂತ ಸೌಖ್ಯವು ಎನ್ನಪೋಯ ಆಸ್ಪತ್ರೆ ದೇರಳಕಟ್ಟೆ ಮತ್ತು ಸ್ಫೂರ್ತಿ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಹಿರಿಯ ನಾಗರಿಕರಿಗಾಗಿ ಉಚಿತ ವೈದ್ಯಕೀಯ ತಪಾಸಣೆ ಸಹಿತ ಸ್ಮರಣಶಕ್ತಿ, ರಕ್ತದೊತ್ತಡ, ಮಧುಮೇಹ, ಇಸಿಜಿ ಪರೀಕ್ಷೆಯ ಶಿಬಿರವನ್ನು ವಿಟಿ ರಸ್ತೆಯಲ್ಲಿರುವ ಚೇತನ ಶಾಲಾ ವಠಾರದಲ್ಲಿ ನಡೆಸಲಾಯಿತು. ಇನ್ನು ಎನ್ನಪೋಯ ವಿಶ್ವವಿದ್ಯಾಲಯ ನಿವೃತ್ತ ಉಪಕುಲಪತಿ ಸಿವಿ ರಘುವೀರ್ ಅವರು ದೀಪ ಬೆಳಗಿಸಿ ಶಿಬಿರವನ್ನು ಉದ್ಘಾಟಿಸಿದರು. ಜಿರಿಯಾಟ್ರಿಕ್ ವಿಭಾಗದ ಮುಖ್ಯಸ್ಥರು, ಎನ್ನಪೋಯ ಆಸ್ಪತ್ರೆ ಮತ್ತು ಸ್ಫೂರ್ತಿ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ವಿಶ್ವಸ್ತರಾದ ಡಾಕ್ಟರ್ ಪ್ರಭಾ ಅಧಿಕಾರಿ, ಸೇವಾ ಭಾರತೀಯ ಗೌರವ ಕಾರ್ಯದರ್ಶಿ ಎಚ್ ನಾಗರಾಜ್ ಭಟ್, ಖಜಾಂಚಿ ಪಿ ವಿನೋದ್ ಶೆಣೈ ಇವರು ಉಪಸ್ಥಿತರಿದ್ದರು. ಶಿಬಿರವನ್ನು ಎನ್ನಪೋಯ ಆಸ್ಪತ್ರೆ ದೇರಳಕಟ್ಟೆ ಇದರ ಸಿಬ್ಬಂದಿಯವರು ನಡೆಸಿಕೊಟ್ಟರು. ಅನಂತ ಸೌಖ್ಯದ ಸಂಚಾಲಕರಾದ ಉಮೇಶ್ ಶೆಣೈ ಶಿಬಿರದ ಉಸ್ತುವಾರಿ ನಡೆಸಿದರು. ಸೇವಾ ಭಾರತೀಯ ವಿಶ್ವಸ್ತರು, ಸಿಬ್ಬಂದಿ, ಸ್ವಯಂ ಸೇವಕರು ಹಾಗೂ ಚೇತನ ಶಾಲೆ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಸಹಕರಿಸಿದರು. ಶಿಬಿರದಲ್ಲಿ 95 ಹಿರಿಯ ನಾಗರಿಕರು ಭಾಗವಹಿಸಿ ಪ್ರಯೋಜನ ಪಡೆದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.